ಕಾರ್ಕಳದ ಹೃದಯ ಭಾಗವಾದ ಬಂಗ್ಲೆಗುಡ್ಡೆ ಜಂಕ್ಷನ್ನಿಂದ ಭವಾನಿ ಮಿಲ್ ಜಂಕ್ಷನ್ ವರೆಗಿನ ಚತುಷ್ಪಥ ರಸ್ತೆ ಕಾಮಗಾರಿ ಅಭಿವೃದ್ಧಿಗೊಂಡಿದ್ದರೂ ರಸ್ತೆ ಮಧ್ಯದ ಡಿವೈಡರ್ ಕಾಮಗಾರಿ ಅರೆಬರೆಯಾಗಿದ್ದು ಸ್ಥಗಿತಗೊಂಡಂತಿದೆ. ಎಣ್ಣೆಹೊಳೆಯಿಂದ ಪುಲ್ಕೇರಿ ಜಂಕ್ಷನ್ನವರೆಗೆ ಒಟ್ಟು 13 ಕಿಲೋಮೀಟರ್ ರಸ್ತೆ ಅಗಲೀಕರಣದೊಂದಿಗೆ ಡಾಮರೀಕರಣವಾಗಿದ್ದು, ಬಂಗ್ಲೆಗುಡ್ಡೆಯಿಂದ ಭವಾನಿ ಮಿಲ್ವರೆಗಿನ ರಸ್ತೆಯನ್ನು ಚತುಷ್ಪಥಗೊಳಿಸಲಾಯಿತು. 21.5 ಕೋಟಿ ರೂಪಾಯಿ ಮೊತ್ತದ ಈ ಯೋಜನೆಯನ್ನ ಶರೀಫ್ ಕನ್ಸ್ಟ್ರಕ್ಷನ್ನ ಇಕ್ಬಾಲ್ ಅಹಮದ್ ಗುತ್ತಿಗೆ ಪಡೆದಿದ್ರು. ಡಾಮರೀಕರಣ ಕಾಮಗಾರಿ ಪೂರ್ಣಗೊಳಿಸಿ ತಿಂಗಳು ಹಲವು ಕಳೆದರೂ ಡಿವೈಡರ್ ಸೇರಿದಂತೆ ಇನ್ನಿತರ ಕೆಲಸ ಕಾರ್ಯಗಳು ಅರೆಬರೆಯಾಗಿದೆ. ಉಳಿದಂತೆ ಬೀದಿ ದೀಪ, ನಾಮಫಲಕ ಅಳವಡಿಸಿ ಕಾರ್ಯವೂ ಆಗಿಲ್ಲ. ಜಯಂತಿನಗರದಲ್ಲಿರುವ ಸರ್ವಜ್ಞ ವೃತ್ತ ಬಳಿ ಡಿವೈಡರ್ ಕಾಮಗಾರಿ ಪೂರ್ಣಗೊಳ್ಳದೆ ಅಪಾಯಕಾರಿಯಾಗಿ ಕಂಡುಬರ್ತಾ ಇದೆ. ವಾಹನ ಚಾಲಕ, ದ್ವಿಚಕ್ರ ವಾಹನ ಸವಾರರಿಗೆ ಇದರಿಂದ ಸಾಕಷ್ಟು ತೊಂದರೆಯಾಗ್ತಾ ಇರೋದು ಸತ್ಯ. ಆದ್ದರಿಂದ ಶೀಘ್ರವಾಗಿ ಕಾಮಗಾರಿ ಮುಗಿಸುವಂತೆ ಸಾರ್ವಜನಿಕರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಸರ್ವಜ್ಞ ವೃತ್ತದ ಸಮೀಪದಲ್ಲೇ ಲೋಕೋಪಯೋಗಿ ಇಲಾಖೆ ಕಚೇರಿ ಇದೆ. ಹೀಗಿದ್ದರೂ ಡಿವೈಡರ್ ಕಾಮಗಾರಿ ಪೂರ್ಣವಾಗದಿರೋದು ಇಲಾಖಾಧಿಕಾರಿಗಳ ಗಮನಕ್ಕೆ ಬಂದಿಲ್ವೇ ಅಥವಾ ಅಧಿಕಾರಿಗಳು ಕಂಡು ಕಾಣದಂತಿದ್ದಾರೆ ಎನ್ನುವುದು ಸಾರ್ವಜನಿಕರ ಪ್ರಶ್ನೆ. ಖಲೀಲ್, V4 News 24/7 ಕಾರ್ಕಳ.